ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್ ಹಾಗೂ ನಿತ್ಯ ಫುಡ್ ಪ್ರಾಡಕ್ಟ್ಸ್. ಇವತ್ತಿನ ಈ ಸಂಚಿಕೆಯಲ್ಲಿ ಸುಮಾ ಶಿವಕುಮಾರ್ ಅವರು ವಿಭಿನ್ನ ರೀತಿಯಾದಂಥ ಅಡುಗೆ ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ. ರುಚಿಕರವಾಗಿ ಅಂತೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಯಾವ ಅಡುಗೆ, ಬನ್ನಿ ಅವ್ರನ್ನೇ ಕೇಳೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸೊ ಇವತ್ತು ನಮಗೆ ಯಾವ ಅಡುಗೆಯನ್ನು ಹೇಳ್ಕೊಡ್ತಾ ಇದ್ದೀರಿ? ನಾನು ಇವತ್ತು ನಾರ್ತ್ ಇಂಡಿಯನ್ ಸ್ಪೆಷಲ್ ಪನೀರ್ ಕ್ಯಾಪ್ಸಿಕಮ್ ಗ್ರೇವಿ. ಪನೀರ್ ಕ್ಯಾಪ್ಸಿಕಮ್ ಗ್ರೇವಿ. ಸೊ ಇದು ನಾರ್ತ್ ಇಂಡಿಯನ್ ಅಂತ ಹೇಳಿದ ತಕ್ಷಣ ರೋಟಿ ಮತ್ತೆ ಪರೋಟ ಇದಕ್ಕೆಲ್ಲ ತುಂಬಾ ಚೆನ್ನಾಗಿ ಅನ್ಸುತ್ತೆ ಅಲ್ವಾ? ಸರಿ, ಹಾಗಾದ್ರೆ ಫಸ್ಟ್ ಹೇಗೆ ಶುರು ಮಾಡ್ಕೊಳ್ಳೋದು? ಫಸ್ಟ್ ಒಂದು ಬಾಣಲೆ ಇಡಿ. ಬಾಣಲೆ ಇಟ್ಕೊಳ್ಳೋದು, ತಗೊಳ್ಳಿ. ಸೊ ಇದಕ್ಕಿನ್ನು ಸ್ವಲ್ಪ ಆಯಿಲ್ ಹಾಕಿ ಪ್ರೀಮಿಯಂ ರಿಫೈನ್ಡ್. ಓ ಎಸ್, ಸೊ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕ. ಇದಕ್ಕೆ ಸ್ವಲ್ಪ ತುಪ್ಪ ಮಿಕ್ಸ್ ಮಾಡೋಣ. ಶೋರ್. ಒಂದು 4 ಸ್ಪೂನ್ ಆಯಿಲ್, 2 ಸ್ಪೂನ್ ತುಪ್ಪ. ಓಕೆ. ತುಪ್ಪ ಇಲ್ಲ ಬೆಣ್ಣೆ ಯಾವುದಾದ್ರೂ ಹಾಕ್ಬೋದು. ಒಗ್ಗರಣೆಗೆ ಸ್ವಲ್ಪ ಶಾಜೀರ, ಈ ಕಡಾ ಗರಂ ಮಸಾಲ, ಶಾಯಿ ಜೀರಾ ಇಂಥದ್ದೆಲ್ಲ ಜಾಸ್ತಿ ಅಲ್ವಾ ಈ ನಾರ್ತ್ ಇಂಡಿಯನ್ ಡಿಶಸ್ ಅಲ್ಲಿ? ಹೌದು. ಸಾಸಿವೆ ಯೂಸ್ ಮಾಡಲ್ಲ. ಮೊದಲೆಲ್ಲ ಈ ಗರಂ ಮಸಾಲ ಏನೇ ಇದ್ರೂ ಕೂಡ ನಾರ್ತ್ ಇಂಡಿಯನ್ ಡಿಶಸ್ ಅಲ್ಲಿ ಮಾತ್ರ ಕಾಣಿಸ್ತಾ ಇತ್ತು. ಈಗ ಅದನ್ನ ಸೌತ್ ಇಂಡಿಯನ್ ಡಿಶಸ್ಗೂ ಕೂಡ ಹಾಕೊಳ್ತಾ ಇದ್ದಾರೆ. 2 ಹಸಿಮೆಣಸು, ಈಗ ಇದಕ್ಕೆ ಸ್ವಲ್ಪ ಸಿಮ್ ಮಾಡಿ ಗ್ಯಾಸ್. ಈರುಳ್ಳಿನ ನುಣ್ಣಗೆ ರುಬ್ಕೊಡ್ಬೇಕಾ ಮಿಕ್ಸಿಯಲ್ಲಿ? ಓ ಎಸ್. ಸೊ ಪೂರ್ತಿ ಹಾಕೊಳ್ಳೋದಲ್ಲ? ಪೂರ್ತಿ ಹಾಕಿ. 2 ಈರುಳ್ಳಿ ಇದೆ ಅದು. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಟೀ ಸ್ಪೂನ್. ಸರಿ. ರುಬ್ಬಿರೋ ಈರುಳ್ಳಿನ ಇದಕ್ಕೆ ಹಾಕೋಣ. ಈರುಳ್ಳಿ ಪೇಸ್ಟ್. ಈರುಳ್ಳಿ ಚೆನ್ನಾಗಿ ಗಮ್ಮಂತ ಆಗೋವರೆಗೂ, ಹಸಿ ಸ್ಮೆಲ್ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಸೊ ಆಕ್ಚುಲಿ ನಾರ್ತ್ ಇಂಡಿಯನ್ ಡಿಶಸ್ ಅಲ್ಲಿ ಎಲ್ಲ ಗ್ರೇವಿ ಬರೋದೇ ಆನಿಯನ್ ಮತ್ತೆ ಟೊಮ್ಯಾಟೊ. ಇದನ್ನು ಪ್ಯೂರಿ ಮಾಡ್ಕೊಳ್ಳೋದಾ? ಟೊಮೆಟೊ ಕೂಡ ಪ್ಯೂರಿ ಮಾಡಿ ಪೂರ್ತಿಯಾಗಿ 2 ಟೊಮೆಟೊ ಇದೆ. ಟೊಮೆಟೊ ಪ್ಯೂರಿ ಹಾಕೋಣ. ಸರಿ. ಈ ಜಾರ್ ಹಾಗೆ ಇರಲಿ. ಈಗ ನೆಕ್ಸ್ಟ್ ಇದಕ್ಕೆ ಗಸಗಸೆ, ಗೋಡಂಬಿ ಮತ್ತೆ ಬಾದಾಮ್ ಅದನ್ನ ನೀರಲ್ಲಿ ನೆನೆಸಿಟ್ಟಿದ್ದೀನಿ ಒಂದು ಅರ್ಧ ಗಂಟೆ. ಅದು
ಮಿಕ್ಸಿ ನುಣ್ಣಗೆ ರುಬ್ಬಿಬಿಟ್ಟು ಇದಕ್ಕೆ ಸೇರಿಸ್ಕೊಳ್ಳೋದು. ಗ್ರೇವಿ ಚೆನ್ನಾಗಾಗುತ್ತೆ. ಎಲ್ಲ ಒಟ್ಟಿಗೆ ಹಾಕೊಂಡು ರುಬ್ಬಕ್ಕಾಗಲ್ವಾ? ಇಲ್ಲ ಇಲ್ಲ, ಸಪರೇಟ್ ಸಪರೇಟ್. ಇದೆಲ್ಲ ಹಸಿ ವಾಸನೆ ಹೋಗ್ಬೇಕಲ್ವಾ. ಹಾಕ್ಲಾ? ಗೋಡಂಬಿ, ಬಾದಾಮಿ, ಗಸಗಸೆ 1 ಸ್ಪೂನು, ಒಂದು 8-10 ಗೋಡಂಬಿ, ಒಂದು 8-10 ಬಾದಾಮಿ. ಓಕೆ, ಇದು ಪೂರ್ತಿ ನೀರು ಕೂಡ ಹಾಕೊಳ್ಳೋದಾ? ಹಾಕಿ ರುಬ್ಬುವಾಗ ಗಟ್ಟಿ ಬರುತ್ತೆ. ಇದು ಗ್ರೇವಿ ಥಿಕ್ನೆಸ್ ಕೂಡ ಕೊಡುತ್ತೆ ಮತ್ತೆ ಒಳ್ಳೆ ಫ್ಲೇವರ್ ಕೂಡ. ಓಕೆ, ಸೊ ಅದರಲ್ಲೇ ನೀರಿರೋ ಕಾರಣ ಹೆಚ್ಚಿಗೆ ನೀರು ಬೇಕಂತ ಇಲ್ಲ. ನೀರು ಬೇಡ. ಒಳ್ಳೆ ನುಣ್ಣಗೆ ಪೇಸ್ಟ್ ಆಗಿದೆ. ಈಗ ಅದಕ್ಕಿಂತ ಮುಂಚೆ ಒಂದು ಪಕ್ಕದಲ್ಲಿ ಒಂದು ಬಾಣಲೆಯಲ್ಲಿ ಒಂದು ಅರ್ಧ ಕಪ್ ನೀರು ಹಾಕಿ ಪನ್ನೀರನ್ನ ಸ್ವಲ್ಪ ಸಾಫ್ಟ್ ಆಗೋಕ್ಕೆ ಸ್ವಲ್ಪ ಬೇಯಿಸೋಣ. ಅದನ್ನು ಬೇಯಿಸ್ಕೊಳ್ಬೇಕಾ? ಓಕೆ, ಇದರಲ್ಲಿ ತಗೊಳ್ಳಿ. ಇದನ್ನ ಈ ಕಡೆ ಇಟ್ಕೊಳ್ಳ. ಹಾಗಾದ್ರೆ ಒಂದು ಅರ್ಧ ಕಪ್ ನೀರು ಹಾಕಿ ಸಾಕಾ? ಓಕೆ, ತಣ್ಣಗಿರುವಾಗಲೇ ಹಾಕೊಳ್ಳೋದಾ? ತೊಂದರೆ ಇಲ್ಲ. ಒಂದು ಕುದಿ ಬಂದರೆ ಅದು ಸಾಫ್ಟ್ ಆಗುತ್ತೆ. ಈಗ ಇದೆಲ್ಲ ಹಸಿ ಸ್ಮೆಲ್ ಹೋಗೋ ತನಕ ಹುರಿದಾಗಿದೆಯಲ್ವಾ? ಈಗ ಇದಕ್ಕೆಲ್ಲ ಮಸಾಲ ಹಾಕೋಣ. ಫಸ್ಟು ಇದರಲ್ಲಿ ಕ್ಯಾಪ್ಸಿಕಮ್ ಸ್ವಲ್ಪ ಫ್ರೈ ಮಾಡೋಣ. ಕ್ಯಾಪ್ಸಿಕಮ್ ಹಾಕ್ತಿದ್ದೀನಿ. ಒಂದು ದೊಡ್ಡ ಕ್ಯಾಪ್ಸಿಕಮ್ ಇದೆ. ಈಗ ಇದ್ರ ಜೊತೆಗೇನೆ ಡ್ರೈ ಮಸಾಲ ಎಲ್ಲ ಹಾಕೋಣ ಇದಕ್ಕೆ. ಇದು ಗರಂ ಮಸಾಲ ಒಂದು ಅರ್ಧ ಸ್ಪೂನು, ಧನಿಯಾ ಪೌಡ್ರ್ 1/4 ಟೀ ಸ್ಪೂನ್ ಸಾಕು. ಇದು ಚಿಲ್ಲಿ ಪೌಡ್ರ್, ರೆಡ್ ಚಿಲ್ಲಿ ಪೌಡ್ರ್ ಅರ್ಧ ಟೀ ಸ್ಪೂನ್. ಎಲ್ಲ ಒಂದಾದ್ಮೇಲೆ ಒಂದು ಹಾಕೊಂಡು ಹುರ್ಕೊಳ್ಳೋದು. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಸ್ವಲ್ಪ ಉಪ್ಪು ಇರುತ್ತಲ್ವ, ಉಪ್ಪು ನೋಡ್ಕೊಂಡು ಹಾಕ್ಬೇಕು ಯಾವಾಗಲೂ. ಒಂದು ಅರ್ಧ ಸ್ಪೂನ್ ಉಪ್ಪು ಸಾಕು. ಈಗ ಪನ್ನೀರ್ ಸಾಫ್ಟ್ ಆಗಿದೆ, ಆಫ್ ಮಾಡಿ ಅದನ್ನು ತೆಗೆದಿಟ್ಕೊಳ್ಳೋದು. ಡೈರೆಕ್ಟ್ ಅದಕ್ಕೆ ಹಾಕ್ಬೋದು. ಇದಕ್ಕೆ ಹಾಕೋಣ. ಹಾಕ್ಲಾ? ನೀರು ಜೊತೆಗೆ ಹಾಕಿದ್ರೆ ನೀರು ಕೂಡ ಹಾಕೊಳ್ಳೋದಾ? ಹಾಕೋಣ. ಓಕೆ, ಫೈನ್. ಹಾಕ್ಲಾ? ಬಗ್ಗಿಸ್ತೀನಿ. ಮೆತ್ತ. ಸೊ ಚೂರು ಕೂಡ ವೇಸ್ಟ್ ಇಲ್ಲ, ವೇಸ್ಟ್ ಮಾಡೋಕ್ಕಿಲ್ಲ. ಸೊ ಅದರ ಒಂದು ಟೇಸ್ಟ್ ಕೂಡ ಅದರಲ್ಲೇ ರಿಟೇನ್ ಆಗಿರುತ್ತೆ. ಇಲ್ದಿದ್ರೆ ಪನ್ನೀರ್ದೆಲ್ಲ ಮೊದಲಿನ ಒಂದು ಅಂಶ ಎಲ್ಲ ಹೋಗುತ್ತೆ, ವೇಸ್ಟ್ ಆಗುತ್ತೆ. ಬೇಯ್ತಾ ಇದೆ ಅಲ್ವಾ? ಇದರಲ್ಲಿ ಗೋಡಂಬಿ ಮತ್ತೆ ಬಾದಾಮ್ ಗಸಗಸೆ ಪೇಸ್ಟ್ ಮಾಡಿಟ್ಟಿದ್ವಲ್ವಾ, ಅದನ್ನ ಇದಕ್ಕೆ ಹಾಕೋಣ. ಈಗ ಸೊ ನಮಗೆ ಗೋಡಂಬಿ ಅಥವಾ ಬಾದಾಮಿ ಏನು ತಕ್ಷಣಕ್ಕೆ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಈ ಕರ್ಬೂಜದ ಬೀಜ ಇದೆ. ಸೊ ಅದರ ಬೀಜವನ್ನ ಕೂಡ ನೆನೆಸಿ ಇದೇ ರೀತಿ ಗ್ರೈಂಡ್ ಮಾಡಿದ್ರೆ ನಿಮಗೆ ಇದೇ ಸೇಮ್ ಟೇಸ್ಟ್ ಬರುತ್ತೆ ಮತ್ತೆ ಥಿಕ್ನೆಸ್ ಕೂಡ ಕೊಡುತ್ತೆ. ಹೌದು. ಸ್ವಲ್ಪ ಇದಕ್ಕೆ ನೀರು ಹಾಕಿ ನಾವು ಈ ಥಿಕ್ನೆಸ್ಗೆ ಎಷ್ಟು ಬೇಕು ಅಂತ ನೋಡಿ ಸ್ವಲ್ಪ ನೀರು ಹಾಕೊಳ್ಳೋಣ. ಹಾಕ್ಬೇಕಾ? ಈಗ ಸ್ವಲ್ಪ ಹಾಕಿ. ಸೊ ವೆರಿ ಕ್ರೀಮಿ ರಿಚ್ ಗ್ರೇವಿ ಆಯಿತು. ಈಗ ಇದು ಒಂದು ಕುದಿ ಬಂದಿದೆ, ಎಲ್ಲ ಸಾಫ್ಟಾಗಿ ಬೆಂದಿದೆ. ಇದಕ್ಕೆ ಸ್ವಲ್ಪ ಟೇಸ್ಟ್ಗೆ ಸ್ವಲ್ಪ ಶುಗರ್, ಇದು ಟೊಮ್ಯಾಟೊ ಸಾಸ್ ಇದಕ್ಕೆ ಆ್ಯಡ್ ಮಾಡೋಣ. ಇದು ಇದು ಸ್ವಲ್ಪ ಸ್ವೀಟಿಶ್ ಗ್ರೇವಿನಾ? ಹೌದು. ಟೊಮೆಟೊ ಸಾಸ್ ಆ್ಯಡ್ ಮಾಡಿದ್ದೇನೆ. ಸ್ವಲ್ಪ ಶುಗರ್. ಓಕೆ. ಸೊ ಎಲ್ಲವೂ ಸಿಹಿ ಅಂಶ ಇರುವಂಥದ್ದು. ಅಂದರೆ ಗೋಡಂಬಿ ಬಾದಾಮಿಯಲ್ಲೂ ಕೂಡ ಸ್ವೀಟ್ನೆಸ್ ಸಿಗುತ್ತೆ, ಈರುಳ್ಳಿಯಿಂದ ಕೂಡ ಸ್ವೀಟ್ನೆಸ್ ಸಿಗುತ್ತೆ. ಮ್ಯಾಚ್ ಆಗುತ್ತೆ. ಟೊಮೆಟೊ ಎಲ್ಲ ಹಾಕಿರ್ತೀವಲ್ವಾ, ಮ್ಯಾಚ್ ಆಗುತ್ತೆ. ಗರಂ ಮಸಾಲ, ಖಾರ, ಉಪ್ಪು ಎಲ್ಲ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಓಕೆ ಓಕೆ. ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಕ್ರೀಮ್,
ಫ್ರೆಶ್ ಕ್ರೀಮ್ ಫ್ರೆಶ್ ಕ್ರೀಮ್. ಈ ಕೊತ್ತಂಬರಿ ಸೊಪ್ಪು ಹಾಕ್ತೀವಲ್ವ, ಅದ್ರ ಬದಲಾಗಿ ಇದು ಕಸೂರಿ ಮೇಥಿ ನಾರ್ತ್ ಇಂಡಿಯನ್ ಡಿಶ್ಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ, ಚೆನ್ನಾಗಿ. ಸರ್ವ್ ಮಾಡ್ಕೊಳ್ಳೋದಾ? ಸರ್ವ್ ಮಾಡೋಣ, ತಗೊಳ್ಳಿ. ಪನ್ನೀರ್ ಕ್ಯಾಪ್ಸಿಕಮ್ ಗ್ರೇವಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಸೊ ಪನ್ನೀರ್ ಕ್ಯಾಪ್ಸಿಕಮ್ ಗ್ರೇವಿ, ಇದ್ರ ಜೊತೆಗೆ ನೆಕ್ಸ್ಟ್ ಮಾಡಿಲ್ಲ. ಪರೋಟ ಮಾಡ್ಕೊಡ್ತೀನಿ ಬಿಸಿ ಬಿಸಿಯಾಗಿ, ಓ, ಅದ್ರ ವಾವ್. ಜೊತೆಗೆ ತಿನ್ನೋರು. ಸರಿ, ಹಾಗಾದ್ರೆ ಒಳ್ಳೆ ಮಧ್ಯಾಹ್ನದ ಊಟ ಸೂಪರ್ ಆಗಿರುತ್ತೆ ಇವತ್ತು ನಂದು. ಥ್ಯಾಂಕ್ ಯು. ಎಸ್, ಬಿಸಿ ಬಿಸಿ ಆದಂಥ ಪನ್ನೀರ್ ಕ್ಯಾಪ್ಸಿಕಮ್ ಗ್ರೇವಿ ರೆಡಿಯಾಗಿದೆ. ಮಾಡೋ ವಿಧಾನವನ್ನು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಪನ್ನೀರ್ ಕ್ಯಾಪ್ಸಿಕಮ್ ಗ್ರೇವಿ ತಯಾರಿಸುವ ವಿಧಾನ: ಮೊದಲು ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಗೂ ತುಪ್ಪ ಹಾಕಿ ಶಾಯಿ ಜೀರಿಗೆ ಹಾಗೂ ಹಸಿಮೆಣಸನ್ನ ಹುರಿದು ರುಬ್ಬಿದ ಈರುಳ್ಳಿ ಹಾಕಿ ಹಸಿ ವಾಸನೆ ಹೋಗುವವರೆಗೂ ಹುರಿಯಿರಿ. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮ್ಯಾಟೊ ಪ್ಯೂರಿ, ಕ್ಯಾಪ್ಸಿಕಮ್, ಗರಂ ಮಸಾಲಾ ಪುಡಿ, ಧನಿಯಾ ಪುಡಿ, ಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹುರಿಯಿರಿ. ಇನ್ನೊಂದೆಡೆ ಸ್ವಲ್ಪ ನೀರಿನಲ್ಲಿ ಪನ್ನೀರನ್ನು ಬೇಯಿಸಿ ಮಸಾಲೆಗೆ ಸೇರಿಸಿಕೊಳ್ಳಿ. ಬಳಿಕ ಗೋಡಂಬಿ, ಬಾದಾಮಿ, ಗಸಗಸೆ ಪೇಸ್ಟ್, ಸ್ವಲ್ಪ ನೀರು ಹಾಕಿ ಕುದಿಸಿ. ಕುದಿ ಬಂದ ಬಳಿಕ ಟೊಮ್ಯಾಟೊ ಸಾಸ್, ಫ್ರೆಶ್ ಕ್ರೀಮ್, ಕಸೂರಿ ಮೇಥಿ ಹಾಕಿ 1-2 ನಿಮಿಷ ಕುದಿಸಿ. ಈಗ ಬಿಸಿ ಬಿಸಿ ಪನ್ನೀರ್ ಕ್ಯಾಪ್ಸಿಕಮ್ ಗ್ರೇವಿ ರೆಡಿ ಟು ಸರ್ವ್. ನೆಕ್ಸ್ಟ್ ಪರೋಟ ಹೇಳ್ಕೊಡ್ತೀನಿ ಅಂತ ಹೇಳಿದರು. ಸೊ ಅದಕ್ಕೆಲ್ಲ ಅವರು ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇರಲಿ. ಅಷ್ಟೊತ್ತು ನೀವು ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ಹಾಗೆಯೇ ನಿತ್ಯ ಫುಡ್ ಪ್ರಾಡಕ್ಟ್ಸ್. ಸೊ ಒಂದಂತೂ ಗ್ರೇವಿ ರೆಡಿಯಾಗಿದೆ, ರೋಟಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಮಜಾ ಇರುತ್ತೆ ಮಧ್ಯಾಹ್ನದ ಊಟ. ಸೊ ಹೇಗೆ ಮಾಡೋದು ಬನ್ನಿ ಅವ್ರನ್ನೇ ಕೇಳೋಣ. ಎಸ್ ಮೇಡಮ್, ಈಗ ರೋಟಿ ಅಂತ ಹೇಳಿದ್ರಿ, ಯಾವ ರೋಟಿ? ರೋಟಿ, ಕುಲ್ಚಾ, ನಾನ್, ಪರಾಟ, ಯಾವುದು? ಏನು? ಫ್ಲವರ್ ಪರೋಟ ಅಂತ ಹೇಳಿ. ಫ್ಲವರ್ ಪರೋಟ ಅಂದ್ರೆ ಈ ಕೇರಳ ಪರೋಟ ತರ ಬರುತ್ತಾ ಹೇಗೆ? ಸ್ವಲ್ಪ ಹಾಗೆ ಬರುತ್ತೆ. ಹಾ, ಸ್ವಲ್ಪ ಮಾಡುವಾಗ ಒಂಚೂರು ಟ್ವಿಸ್ಟ್ ಇದೆ ಅದರಲ್ಲಿ, ಸ್ವಲ್ಪ ಟ್ವಿಸ್ಟ್. ಈ ಟ್ವಿಸ್ಟ್ ಅಂಡ್ ಟರ್ನ್ ಒಂದು ಕಲ್ತ್ಕೊಳ್ಬೇಕಷ್ಟೇ. ಸರಿ, ಹೇಗೆ ಶುರು ಮಾಡೋದು? ಈಗ ಮೊದಲಿಗೆ ಒಂದು ಬೌಲ್ ತಗೊಳ್ಳೋಣ. ಹಿಟ್ಟು ಕಲಸೋದು ಮಾಮೂಲಾಗಿ ಗೋಧಿ ಹಿಟ್ಟು. ಈ ಗೋಧಿ ಹಿಟ್ಟಲ್ಲಿ ಮೈದಾ ಹಿಟ್ಟು ಮಿಕ್ಸ್ ಮಾಡ್ಕೋಬಹುದು. ಆಕ್ಚುಲಿ ಈ ಪ್ಯಾಕೆಟ್ ಗೋಧಿ ಹಿಟ್ಟು ಆಲ್ರೆಡಿ ಮೈದಾ ಮಿಕ್ಸ್ ಇರುತ್ತೆ ಅಂತಾರಲ್ವಾ, ಸಾಕು, ಬೇರೆ ಮೈದಾ ಬೇಡ. ಮತ್ತೆ ಇದಕ್ಕೊಂದು 2 ಸ್ಪೂನ್ ಆಯಿಲ್ ಹಾಕಿ, ಹಸಿ ಎಣ್ಣೆನೆ ಹಾಕೊಳ್ಳೋದಾ? ಹಾಕಿ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕು. ಇದಕ್ಕೆ ಟೇಸ್ಟಿಗೆ ಸ್ವಲ್ಪ ಸಾಲ್ಟ್, ಸ್ವಲ್ಪ ಶುಗರ್, ಕೈಯಿಂದನೇ ಮಿಕ್ಸ್ ಮಾಡ್ತೇನೆ. ಹಿಟ್ಟು ಯಾವಾಗಲೂ ಚೆನ್ನಾಗಿ ಕೈಯಿಂದ ಕಲಸಿದ್ರೆ ಸಾಫ್ಟಾಗಿ ಪರೋಟ ಕರೆಕ್ಟಾಗಿ ಮಿಕ್ಸ್ ಆಗುತ್ತೆ ಸಾಫ್ಟಾಗಿ. ಸ್ವಲ್ಪ ನೀರು ಹಾಕಿ ಹಾಕೊಳ್ಳಿ. ಎಷ್ಟು? ಸೊ ಎಷ್ಟು ಚಪಾತಿ ಅಂಟಿನ ಅದಕ್ಕೆ ಕಲ್ಸ್ಕೊಳ್ಳೋದು? ಸೇಮ್ ಚಪಾತಿ ಹಿಟ್ಟಿನ ತರ. ಇದು ಕಲಿಸ್ಬಿಟ್ಟು 1 ಅವರ್ ನೆನೆಸಿಟ್ರೆ ಹಿಟ್ಟು ಸಾಫ್ಟ್ ಆಗಿ ಚಪಾತಿ ಪರೋಟ ಚೆನ್ನಾಗಿ ಬರುತ್ತೆ. 1 ಅವರ್ ನೆನೆಸಿಟ್ಬೇಕು. ನಾನು ಆಲ್ರೆಡಿ ತಗೊಂಡು ಬಂದಿದ್ದೀನಿ ನೆನೆಸಿದ್ದು. ಸೊ ಕಾಯೋ ಹಾಗಿಲ್ಲ, ಜಟ್ಪಟ್ ಅಲ್ವಾ? ಹೌದು. ಈಗ ನಾನು ಇದು ಹಿಟ್ಟು ತಗೊಂಡು ಬಂದಿದ್ದೀನಿ, 1 ಅವರ್ ನೆಂದಿದೆ. ಇದು ಸಾಫ್ಟ್ ಆಗಿದೆ. ಈ ತರ 1 ಅವರ್ ನೆನೆಸಿದ್ರೆ ಚೆನ್ನಾಗಿ ಆಗುತ್ತೆ ಪರೋಟ.
ಈಗ ಕಾವಲಿ ಬಿಸಿಗಿಡಿ. ಡೈರೆಕ್ಟ್ ಕಾವಲಿಗೆನೇನಾ? ಡೈರೆಕ್ಟ್. ಇನ್ನು ಡೈರೆಕ್ಟ್ ಲಟ್ಟಿಸ್ಕೊಂಡು ಕಾಯಿಸೋದು. ಈಗ ಪರೋಟ ರೆಡಿ ಮಾಡ್ಕೊಳ್ಳೋಣ. ಟ್ವಿಸ್ಟ್ ಇದೆ ಅಂತ ನಾನು ಕಾಯ್ತಾ ಇದ್ದೀನಿ. ನಾನು ತೋರಿಸ್ತೀನಿ. ಈಗ ಮಾಮೂಲಿ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಜಾಸ್ತಿ ತಗೊಳ್ಳೋಣ ಹಿಟ್ಟು. ಅಂದ್ರೆ ಸ್ವಲ್ಪ ದಪ್ಪ ಇರುತ್ತಲ್ವಾ, ಅದು ಲೇಯರ್ ಲೇಯರ್ ಆಗಿ ಬರುತ್ತೆ. ಓಕೆ. ಸ್ವಲ್ಪ ಒಣ ಹಿಟ್ಟಲ್ಲಿ ಡಿಪ್ ಮಾಡಿಬಿಟ್ಟು ಈಗ ಮೊದಲೇದಾಗಿ ಇಷ್ಟ ಅಗಲ ಲಟ್ಟಿಸ್ಬಿಟ್ರೆ ಈಗ ಇದಕ್ಕೆ ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಇದನ್ನು ಒಳಗಡೆ ಸ್ಪ್ರೆಡ್ ಮಾಡೋಣ. ಸ್ಪ್ರೆಡ್ ಮಾಡಿದ ನಂತರ ಸ್ವಲ್ಪ ಇದು ಒಣ ಹಿಟ್ಟು ಇದ್ರ ಮೇಲೆ ಹಾಕ್ಬಿಡೋಣ. ಪದ್ರ ಪೇಣಿಗೆಲ್ಲ ನಾವು ಹೇಗೆ ಮಾಡ್ಕೊಳ್ತೀವಿ ಆ ಥರ ಅದು ಪರೋಟ ಕೂಡ ಪದ್ರ ಪದ್ರಾಗಿ ಬರುತ್ತೆ. ಈಗ ಇದು ಮಿಡ್ಲಿಂದ ಈಗ ಒಂದು ಕಟ್ ಕೊಡೋಣ. ಇಲ್ಲಿ ಪೂರ್ತಿ ಕಟ್ ಮಾಡ್ಕೊಳ್ಬೇಕು. ಮಿಡ್ಲಿಂದ ಸೈಡ್ ಈಗ ಕಟ್ ಮಾಡ್ತೀವಲ್ವ, ಕಟ್ ಮಾಡಿದ್ದನ್ನು ಈ ಥರ ರೋಲ್ ಮಾಡ್ಕೊಳ್ಳೋಣ ಒಂದು ಸೈಡಿಂದ. ಈಗ ರೋಲ್ ಮಾಡ್ಕೊಂಡಾಗ ಇದು ಲೇಯರ್ ಲೇಯರ್ ಆಗಿ ಫ್ಲವರ್ ಹೂವಿನಾಗೆ ಬಂತು. ಇದನ್ನ ಸ್ವಲ್ಪ ಹೀಗೆ ಪ್ರೆಸ್ ಮಾಡಿ ಇಟ್ಕೊಳ್ಳೋಣ. ನೆಕ್ಸ್ಟ್ ಇನ್ನೊಂದು ಇದೇ ಥರ ಮಾಡೋಣ. ಇದು ಲಟ್ಟಿಸ್ಕೊಳ್ಳುವಾಗ ದಪ್ಪ ಹಾಗೇನೆ ಲಟ್ಟಿಸ್ಕೊಳ್ಬೇಕು. ಸ್ವಲ್ಪ ದಪ್ಪ ಅಂದ್ರೆ ಚೆನ್ನಾಗಿ ಸಾಫ್ಟ್ ಆಗಿ ಲೇಯರ್ ಲೇಯರ್ ಆಗಿ ಬರುತ್ತೆ. ಚಪಾತಿಗಿಂತ ಸ್ವಲ್ಪ ಒಂದು ಸುತ್ತು ದಪ್ಪ, ತುಂಬಾ ದಪ್ಪ ಅಲ್ಲ. ಚಪಾತಿ ಅಂದ್ರೆ ಸ್ವಲ್ಪ ತೆಳ್ಳಗೆ ಮಾಡ್ತೀವಲ್ವಾ, ಇದ್ರ ಮೇಲೆ ಸ್ವಲ್ಪ ಹಿಟ್ಟು ಮಧ್ಯದಿಂದ ಅರ್ಧ ಕಟ್ಕೊಟ್ಟು ಇದನ್ನ ಈಗ ರೋಲ್ ಮಾಡ್ತಾ ರೇಡಿಯಸ್ ಆಗಿ ಕಟ್ ಮಾಡ್ಕೊಳ್ಳೋದು. ಹೌದು, ಅದನ್ನ ಈ ತರ ರೋಲ್ ಮಾಡಿಬಿಟ್ಟು ಪ್ರೆಸ್ ಮಾಡಿ. ಮೇನ್ ಆಗಿ ಲೇಯರ್ಗಳು ಬರಲಿ ಅಂತ ಈಗ ಇದನ್ನ ಇನ್ನೊಮ್ಮೆ ಹಿಟ್ಟಲ್ಲಿ ಡಿಪ್ ಮಾಡಿಬಿಟ್ಟು ಲಟ್ಸೋಣ. ಈಗ ಸ್ವಲ್ಪ ಸಾಫ್ಟ್ ಆಗಿ ನಿಧಾನಕ್ಕೆ ತೀರಾ ಒತ್ತಿ ಅದನ್ನ ತುಂಬಾ ಅದು ಲೇಯರ್ ಎಲ್ಲ ಹೊರಟೋಗೋ ಥರ ತುಂಬಾ ಪ್ರೆಸ್ ಮಾಡೋದು ಬೇಡ, ಸ್ವಲ್ಪ ಸಾಫ್ಟ್ ಹಗುರವಾಗಿ. ಈಗ ನಾವು ಒಂದು 8-10 ಮಾಡ್ಲಿಕ್ಕಿತ್ತಂದ್ರೆ ಈ ತರ ಮೊದಲೇ ರೆಡಿ ಮಾಡಿ ಇಟ್ಕೊಂಡು ಒಟ್ಟಿಗೆ ಲಟ್ಟಿಸ್ಬಿಡಕ್ಕೆ ಈಸಿ ಆಗುತ್ತೆ. ಒಂದು ಕಾಯಿಸುವಾಗ ಇನ್ನೊಂದು ಲಟ್ಟಿಸಿ ರೆಡಿ ಆಗಿರುತ್ತೆ. ರೆಡಿ ಮಾಡಿ ಮೇಲೆ ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪ ಸ್ಪ್ರೆಡ್ ಮಾಡೋಣ. ಈಗ ನಾವು ಈಗ ಲಟ್ಸಿರ್ತೀವಲ್ವಾ, ಈ ಭಾಗ ಕೆಳಗೆ ಬರೋ ತರ ಹಾಕೋಣ. ಹೀಗೆ ಸ್ಟ್ರೈಟ್ ಆಗಿ ಹೇಗಿದೆ ಹಾಗೇನೆ ಅದನ್ನ ಫಸ್ಟ್ ತಕೊಳ್ಳೋದು. ಹೌದು, ಒಂದಾಗಷ್ಟರಲ್ಲಿ ಮತ್ತೊಂದು ಲಟ್ಟಿಸ್ಬೋದು. ಈ ತರ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗ ಆಗುತ್ತೆ. ಡಿಮ್ಯಾಂಡ್ ಕೂಡ ಜಾಸ್ತಿ ಇರುವಾಗ ಫಾಸ್ಟ್ ಆಗಿ ಮಾಡ್ಬೋದು. ತಿರುಗಿಸ್ಕೊಳ್ಳೋದಾ? ಇನ್ನೊಂದು ಸ್ವಲ್ಪ ಈ ಮಕ್ಕಳಿಗೆ ಮನೇಲಿ ಏನಾದ್ರೂ ಹೊಸದಾಗಿ ಹೇಳಿದಾಗ ಇಷ್ಟಪಟ್ಟು ತಿಂತಾರಲ್ವಾ, ಏನೋ ಚೇಂಜ್ ಇದೆ ಅಂತ ಹೇಳಿ. ಚೆನ್ನಾಗಿ ಲೇಯರ್ ಬಿಟ್ಕೊಳ್ಳೋದು. ಕೆಲವರು ಹೇಳ್ತಾರೆ ಪದೇ ಪದೇ ತಿರುಗಿಸಿ ನಾವು ಫ್ರೈ ಮಾಡಬಾರ್ದು ಅಂತ, ಯಾಕೆಂದ್ರೆ ಗಟ್ಟಿ ಬರುತ್ತೆ, ಗಟ್ಟಿ ಆಗುತ್ತೆ. ಒಂದ್ಸರಿ ನೋಡ್ಕೊಂಡು ಇದು ಮಾಡಿದ್ರೆ ಆಯ್ತು. ತಕ್ಕೊಳ್ಳೋದಾ?
ಒಂದು ರೆಡಿ ಇದೆ. ಸೊ ಈಗಾಗಲೇ ಅಲ್ಲಿ ಲೇಯರ್ಸ್ ಕಾಣ್ತಾ ಇದೆ ಅಲ್ವಾ? ಇಲ್ಲಿ ಪರೋಟದ ಲೇಯರ್ಸ್ ಬಂದಷ್ಟು ಸಾಫ್ಟ್ನೆಸ್ ಇರುತ್ತೆ, ಚೆನ್ನಾಗಿ ಬೆಂದಿರುತ್ತೆ. ಇನ್ನೊಂದು ಏನಂತ ಹೇಳಿದ್ರೆ ಆ ಲೇಯರ್ ಕರೆಕ್ಟ್ ಕಾಣ್ಬೇಕಂದ್ರೆ ಒಂದ್ಸರಿ ಹೀಗೆ ಕ್ರಶ್ ಮಾಡ್ಬೇಕಂತೆ. ಕ್ರಶ್ ಮಾಡಿ ಈ ತರ ಮಾಡಿದ್ರೆ ಲೇಯರ್ಸ್ ಕಾಣುತ್ತೆ. ಹೌದು, ಬಿಸಿ ಇರುವಾಗನೇ ಕ್ರಶ್ ಮಾಡಿದ್ರೆ ಅದು ಲೇಯರ್ಸ್ ಗೊತ್ತಾಗುತ್ತೆ. ಮತ್ತೆ ತಿನ್ನುವಾಗ ಕೂಡ ಚೆನ್ನಾಗಿ ಅನ್ಸುತ್ತೆ. ಇದಕ್ಕೆ ಮೇಲೆ ಸ್ವಲ್ಪ ಬೆಣ್ಣೆ ಹಾಕೋಣ. ಗ್ಯಾಸ್ ಆಫ್ ಮಾಡಿ ಬಿಸಿ ಪರೋಟ ವಿತ್ ಪನ್ನೀರ್ ಕುರ್ಮಾ, ಕ್ಯಾಪ್ಸಿಕಮ್ ಪನ್ನೀರ್ ಕುರ್ಮಾ ನೋಡೋದಕ್ಕೆ ಸಖತ್ತಾಗಿರುತ್ತೆ. ಥ್ಯಾಂಕ್ ಯು. ಕೇರಳ ಪರೋಟ ಎಲ್ಲರೂ ತಿಂದಿರ್ತೀರಿ. ಗೋಧಿ ಹಿಟ್ಟಿಂದ ಮಾಡಿದಂಥ ಈ ಒಂದು ಫ್ಲವರ್ ಪರೋಟ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡುವಂಥದ್ದು. ಸೊ ಸೂಪರ್ವ್ ಆಗಿ ಲೇಯರ್ಸ್ ಕೂಡ ಬಂದಿದೆ. ಮಾಡೋ ವಿಧಾನವನ್ನು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಫ್ಲವರ್ ಪರೋಟ ತಯಾರಿಸೋ ವಿಧಾನ: ಮೊದಲು ಗೋಧಿ ಹಿಟ್ಟಿಗೆ 1-2 ಚಮಚ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರನ್ನು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿ 1 ಗಂಟೆಗಳ ಕಾಲ ನೆನೆಯಲು ಇಡಿ. ನಂತರ ದಪ್ಪನೆ ಲಟ್ಟಿಸಿ ಅರ್ಧ ಭಾಗ ತುಂಡು ಮಾಡಿ ಸುರುಳಿಸುತ್ತಿ. ಬಳಿಕ ಮತ್ತೊಮ್ಮೆ ಲಟ್ಟಿಸಿ ಕಾದ ತವಾದ ಮೇಲೆ ಕಾಯಿಸಿ ಬೆಣ್ಣೆ ಸವರಿ. ಈಗ ಬಿಸಿ ಬಿಸಿ ಫ್ಲವರ್ ಪರೋಟ ಪನ್ನೀರ್ ಕ್ಯಾಪ್ಸಿಕಮ್ ಗ್ರೇವಿಯೊಂದಿಗೆ ಸವಿಯಲು ಬಲು ರುಚಿ. ಫ್ಲವರ್ ಪರೋಟ ಏನೋ ರೆಡಿಯಾಗಿದೆ ವಿತ್ ಕ್ಯಾಪ್ಸಿಕಮ್ ಆ್ಯಂಡ್ ಪನ್ನೀರ್ ಗ್ರೇವಿ ಅಂತ ಹೇಳಿದ್ರಿ ಆಗಲೇ. ಟೇಸ್ಟ್ ನೋಡೇ ಬೇಡವಾ? ನೋಡಿ, ತಗೊಳ್ಳಿ. ಸೊ ಲೇಯರ್ಸ್ ನನಗೆ ನೋಡ್ತಾ ಇರುವಾಗಲೇ ಖುಷಿ ಅನ್ನಿಸ್ತಾ ಇದೆ. ಹೌದು, ಚೆನ್ನಾಗಿ ಲೇಯರ್ಸ್ ಬರುತ್ತೆ. ಮತ್ತೆ ಈಸಿಯಾಗಿ ಮಕ್ಕಳು ಕೇಳಿದ ತಕ್ಷಣ ಮಾಡ್ಕೊಟ್ಬಿಡ್ಬೋದಲ್ವಾ ಮನೆಯಲ್ಲಿ. ಆ ಲೇಯರ್ಸ್ ನೋಡಿ ಎಷ್ಟು ಕರೆಕ್ಟಾಗಿ ಲೇಯರ್ಸ್ ಬಂದಿದೆ. ವಾವ್, ಸೂಪರ್. ಫ್ಲವರ್ ಶೇಪಲ್ಲಿ ಈ ಥರ ಟ್ವಿಸ್ಟ್ ಮಾಡಿದಾಗಲೇ ಅದು ಅಲ್ಲೇ ಪ್ರೆಸ್ ಮಾಡಿದಾಗ ಲೇಯರ್ಸ್ ಚೆನ್ನಾಗಿ ಬರುತ್ತೆ. ಬಿಸಿ ಬಿಸಿಯಾಗಿದೆ. ಬಿಸಿ ಬಿಸಿ ತಿನ್ನೋದಕ್ಕೆ ಚೆನ್ನ ಅಲ್ವಾ? ಸೊ ಈ ತರ ಮಾಡ್ತಾ ಇದ್ರೆ ಕಂಟಿನ್ಯೂಸ್ ಡಿಮ್ಯಾಂಡ್ ಬರ್ತಾನೆ ಇರುತ್ತೆ. ಇದಂತೂ ತೀರಾ ಸಾಫ್ಟ್ ಆಗಿದೆ, ವೆರಿ ಸಾಫ್ಟ್, ಸೂಪರ್. ಗ್ರೇವಿ ಕೂಡ ಅಷ್ಟೇ ಟೇಸ್ಟಿ ಆಗಿದೆ. ಒಳ್ಳೆ ಕಾಂಬಿನೇಷನ್, ಸಖತ್ತಾಗಿದೆ, ವೆರಿ ನೈಸ್. ಸೊ ನಂದು ಮಧ್ಯಾಹ್ನದ ಊಟ ಅಂತೂ ಸೂಪರ್ ಆಗಿ ಆಗುತ್ತೀಗ. ಒಳ್ಳೆ ರುಚಿಕರವಾದಂಥ ಅಡುಗೆನ ಹೇಳ್ಕೊಟ್ಟಿದ್ದೀರಿ, ತುಂಬ ಟೇಸ್ಟಿ ಅನ್ನಿಸ್ತು. ಸೊ ನಿಮಗೆ ಹೇಗೆ ಅನ್ನಿಸ್ತು? ನಂಗೂ ಇಷ್ಟ ಆಯ್ತು. ಮನೇಲಿ ಮಾಮೂಲಾಗಿ ಮಾಡ್ತಿರ್ತೀನಿ, ಮನೇಲಾದ್ರೆ ಎಲ್ರಿಗೂ ಮಾಡಿಕೊಟ್ಟು ಲಾಸ್ಟಲ್ಲಿ ತಿನ್ನುವಾಗ ತಣ್ಣಗಾಗಿರುತ್ತೆ, ಬಿಸಿ ಬಿಸಿಯಾಗಿ. ಸೊ ಇವತ್ತು ಕರೆಕ್ಟ್ ಟೇಸ್ಟ್ ನೀವು ನೋಡಿದಿರಿ ಹಾಗಾದ್ರೆ. ಓಕೆ, ಹಾಗಾದ್ರೆ ಇವತ್ತು ನೀವು ಎಕ್ಸಾಕ್ಟ್ ಆಗಿ ಹೇಳ್ಬೇಕು ಹೇಗಾಗಿದೆ ಟೇಸ್ಟ್ ಅಂತ ಅಲ್ವಾ? ಸೊ ಮಹಿಳೆಯರದು ಇದೇ ಒಂದು, ಎಲ್ರಿಗೂ ಮಾಡಿಕೊಟ್ಟು ಲಾಸ್ಟ್ ಅಲ್ಲಿ ಅವರು ತೆಗೆದಿಟ್ಟು ತಿನ್ನೋಣ ಅನ್ನೋಷ್ಟರಲ್ಲಿ ಮೂಡ್ ಹೊರಟೋಗ್ಬಿಟ್ಟಿರುತ್ತೆ ತಿನ್ನಕ್ಕೆ. ಇವತ್ತು ತಿನ್ನಕ್ ಗೊತ್ತಾಯ್ತು ರಿಯಲ್ ಆಗಿ ಎಷ್ಟು ಟೇಸ್ಟಿ ಆಗಿರುತ್ತೆ. ಅಷ್ಟಕ್ಕೆ ಅದಕ್ಕೋಸ್ಕರವೇ ಅಷ್ಟು ಡಿಮ್ಯಾಂಡ್. ಬೆಣ್ಣೆ ಅಥವಾ ತುಪ್ಪ ಹಾಕಿದ್ದು ಅದ್ರ ಘಮ ಚೆನ್ನಾಗಿ ಬಿಸಿ ಬಿಸಿ ಇದ್ದಾಗಲೇ ಚೆನ್ನಾಗಿರುತ್ತೆ. ಎಸ್, ವೆರಿ ನೈಸ್, ತುಂಬಾ ಟೇಸ್ಟಿ ಆಗಿದೆ ಮೇಡಮ್, ವೆರಿ ಟೇಸ್ಟಿ ಡಿಶ್. ಸೊ ಅದಕ್ಕೋಸ್ಕರ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ, ಹಾಗೇನೆ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ. ಥ್ಯಾಂಕ್ ಯು ಸೋ ಮಚ್. ಕೆಲವೊಂದು ಖಾದ್ಯಗಳನ್ನು ನಾವು ಹೇಳ್ತೀವಿ ಏನು ಪರೋಟ ಎಲ್ಲರೂ ಮಾಡ್ತಾರೆ, ಬಟ್ ಮಾಡೋ ರೀತಿಯಲ್ಲೇ ಮಾಡಿದ್ರೇ ಅದು ಅಷ್ಟೇ ರುಚಿಕರವಾಗಿರೋದು. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ಪರಾಟ ಹಾಗೂ ಗ್ರೇವಿ ಇದನ್ನು ಹೇಳ್ಕೊಟ್ರು, ತುಂಬ ಟೇಸ್ಟಿಯಾಗಿತ್ತು. ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಆಗ್ತಾನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ.
ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.